ದಕ್ಷಿಣ ಕನ್ನಡ ಜಿಲ್ಲೆ ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ಕೋವಿಡ್ ಲಸಿಕೆ ಪಡೆದವರಲ್ಲಿ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದ್ದು, ಮೂರನೇ ಹಂತದ ಲಸಿಕೆ ಅಭಿಯಾನದಡಿ ಮಾರ್ಚ್ 11ರವರೆಗೆ 60 ವರ್ಷ ಮೇಲ್ಪಟ್ಟ 7,346 ಮಂದಿ ಕೋವಿಡ್ ಲಸಿಕೆ ಪಡೆದುಕೊಂಡಿದ್ದಾರೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ತಿಳಿಸಿದ್ದಾರೆ. ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಪಿ ಶುಗರ್ ಹೊಂದಿರುವ 45 ವರ್ಷ ಮೇಲ್ಪಟ್ಟ 59 ವರ್ಷದೊಳಗಿನ ಒಟ್ಟು 913 ಮಂದಿ ಲಸಿಕೆ ಪಡೆದುಕೊಂಡಿದ್ದಾರೆ. ಪ್ರಥಮ ಹಂತದಲ್ಲಿ ಆರೋಗ್ಯ ಸೇವೆಯಲ್ಲಿರುವವರು 33,887 ಮಂದಿ ಪ್ರಥಮ ಡೋಸ್ ಪಡೆದುಕೊಂಡಿದ್ದಾರೆ. 20,374 ಮಂದಿ ಎರಡನೇ ಡೋಸ್ ಪಡೆದಿದ್ದಾರೆ. ಮುಂಚೂಣಿ ಸೇವೆಯಲ್ಲಿರುವವರಲ್ಲಿ 5,454 ಮಂದಿ ಪ್ರಥಮ ಡೋಸ್ ಹಾಗೂ 727 ಮಂದಿ ದ್ವಿತೀಯ ಡೋಸ್ ಪಡೆದುಕೊಂಡಿದ್ದಾರೆ ಅಂತ ವಿವರಿಸಿದ್ದಾರೆ. ಮತ್ತೆ 45 ವರ್ಷದ ಮೇಲ್ಪಟ್ಟಿರೋರು ಕನ್ಸಿಡರಬಲಿ ಗುಡ್ ನಂಬರ್ ನಮ್ಮಲ್ಲಿ ಬಿಪಿ ಶುಗರ್ ಇರುವಂತಹ ವ್ಯಕ್ತಿಗಳು ಇರೋದು ಅನ್ನೋದಕ್ಕೆ ನಮ್ಮ ಎಲ್ಲ 66 ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ 10 ಅರ್ಬನ್ PHCಗಳಲ್ಲಿ 4 ತಾಲೂಕ್ ಜನರಲ್ ಹಾಸ್ಪಿಟಲ್ಸ್ಗಳಲ್ಲಿ ಮತ್ತು 8 ಮೆಡಿಕಲ್ ಕಾಲೇಜಸ್ಗಳಲ್ಲಿ 1 ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಮತ್ತು 6 ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ಗಳಲ್ಲಿ ಈಗ ಆಲ್ರೆಡಿ ವ್ಯಾಕ್ಸಿನೇಷನ್ ಅನ್ನ ಸೈಟ್ಸ್ಗಳನ್ನಾಗಿ ಐಡೆಂಟಿಫೈ ಮಾಡಿ ಬಹಳಷ್ಟು ಪ್ರೈವೇಟ್ ಎಲ್ಲೆಲ್ಲಿ KPME ಇಂಟರ್ನೆಟ್ ಹಾಸ್ಪಿಟಲ್ಸ್ಗಳಿದ್ದಾವೆ ಅವರೆಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಅನ್ನು ಹಾಕೋದಕ್ಕೆ ಅವರಿಗೆ ಅನುವು ಮಾಡಿಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯಾರಾದರೂ ವ್ಯಾಕ್ಸಿನೇಷನ್ಗೆ ನಮ್ಮಲ್ಲಿ ಸೂಟಬಲ್ ಫೆಸಿಲಿಟಿ ಇದೆ ಅಂತೇಳಿ ಮಾಡಿದ್ರೆ THO ಅವರು ರೆಕಮೆಂಡ್ ಮಾಡಿದ್ರೆ ನಾವು ಅದನ್ನು ಕೂಡ ವ್ಯಾಕ್ಸಿನೇಷನ್ ಸೈಟ್ಸ್ಗಳನ್ನಾಗಿ ಓಪನ್ ಮಾಡ್ತೀವಿ. ದೇವಸ್ಥಾನಗಳ ಪ್ರಧಾನ ಅರ್ಚಕರು, ಧರ್ಮದರ್ಶಿಗಳು, ಚರ್ಚಿನ ಧರ್ಮಗುರುಗಳು, ಬಿಷಪ್ ಹಾಗೂ ಮಸೀದಿಯ ಧರ್ಮಗುರುಗಳು ಕೂಡ ಲಸಿಕೆಯನ್ನು ಹಾಕಿಸಿಕೊಂಡು ಸಾರ್ವಜನಿಕರಿಗೆ ಲಸಿಕೆ ಹಾಕಿಸಿಕೊಳ್ಳಲು ಸಂದೇಶ ನೀಡಲು ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ರಾಮಚಂದ್ರ ಬಾಯರಿ ಉಪಸ್ಥಿತರಿದ್ದರು.